ಪದ್ಮರಾಜ್ ಒಲ್ತು ಇದು ಕಾವೂರು ಶಿಶುಮನೆ ಅಂತ ಎತ್ತಿಡಿದು ಕಟ್ ಮಾಡ್ತಾರೆಗೋಸ್ಕರ ಬ್ಲೇಡ್ ಕಟ್ ಮಾಡ್ತಾರೆ ಮಿಷಿನ್ ಮತ್ತೆ ಯೂಸೇ ಮಾಡ್ತಾರೆ ಬಟ್ ಒಂದು ತೆತ್ತಿಗೆ ಅಷ್ಟೇ ಎಣ್ಣೆ ಸ್ವಲ್ಪ ತೊಂಜಿ ತೆತ್ತಿ ಯೂಸ್ ಆಗ್ತದೆ ಇವಾಗ ತೆತ್ತಿ ನೆಟ್ಟು ಪೆನ್ಸಿಲ್ ಸ್ಕೆಚ್ ಮಾಡ್ತಾರೆ ಕೈ ಫಸ್ಟ್ ಬಜ್ಜಿ ತೆತ್ತಿ ಬಣ್ಣ ಬಜ್ಜಿ ತೆತ್ತಿ ಇಡೀ ತೆತ್ತಿ ಹಾಕೊಂಡು ಪ್ರತಿಯೊಂದು ಇಡೀ ತೆತ್ತಿಗೆ ಪೆನ್ಸಿಲ್ ಸ್ಕೆಚ್ ಮಾಡ್ದು ಅದು ಕೈ ಕಟ್ ಮಾಡ್ಕೊಂಡು ಮೇನ್ ಬಿಟ್ಟು ಇದೇ ಮೇಯ್ತು ಬಾಕಿದ ಪೊಸಿಷನ್ ಕೊಟ್ಟು ನೇಲ್ ಪಾಲಿಶ್ ಮಾಡಿ ವೈಟ್ ಕಲರ್ ನೀರು ಕಲರ್ ಮಾಡಿ ನೇಲ್ ಪಾಲಿಶ್ ಪಾಡ್ದು ಆಯ್ಬೇಕು ಅವೇನು ವಿನೆಗರ್ ಪಾಡ್ದು ಏರು ತೆತ್ತಿ ಅವು ಈಗ ಇಂಚ ಕಾನ್ಸೆಪ್ಟ್ ಇಂಚ ಗೊತ್ತಾ ಯೂಟ್ಯೂಬ್ ತೊಗೊಂಡು ಪುನಃ ವೈಟ್ ಬರ್ತಾನೆ ಟ್ರಿಕ್ಸ್ ಗೊತ್ತು ಕೊಡೋದು ಯೂಟ್ಯೂಬ್ ಟ್ರಿಕ್ಸ್ ಬರ್ತಾನೆ ಐನೂರ ಟ್ರೈ ಮಾಡ್ತಾರೆ ಆಪಣ ಇದ್ದದ್ದು ಹೊರಾಗ ಆಯ್ತು ಉಪ್ಪಿರೋರ ಪ್ರಯತ್ನ ಮಾಡ್ತಾ ಆಪಣು ಒಂದು ಲೈಟ್ ಇಡ ಉಂಟು ಪಣ್ಣ ಕಟ್ ಮಾಡ್ಕೊಂಡು ಇಂಗ್ಲಿಗೆ ತಾಲ್ ಮಲಿಕ್ಕೆ ಉಂಟು ಕಟ್ ಮಾಡ್ಕೊಂಡು ಲಾಸ್ಟ್ ಎಂಡನ್ನ ಕಟ್ಟ ಉಂಟು ಇಲ್ಲಿ ಬಂಗ ಉಂಟು ಮಕ್ಕಳ ಅವೇನು ಪ್ರಯತ್ನ ಮಾಡ್ತಾ ಲಾಸ್ಟ್ ಸಿಕ್ಕಿರ ಪಂಡ ಐಟಮ್ ಏತ್ ಐಟಮ್ ಉಂಟು ಪಂಡ ಮೂರು ಮಾತು ಐಟಮ್ ಮಂದಿ ಮಲ್ಪಂದಿನೇನು ಹೊಸ ತಂಜಿ ಮಲ್ಪು ಬಂದು ಟ್ರೈ ಮಾಡ್ತೀವಿ ವಿನೆಗರ್ ಪಾಡ್ದು 24 hours ದೀಪ ಐಟು ತೀರು ಅದಕ್ಕೆ ಅವು ಕರ ಉಂಟು 24 hours ದೆಪ್ಪೋಡು ಇಚ್ಚಿಟ ಇರಾಗ ತೆತ್ತಿ ಬಾತ್ ಬಿಡೋ ಐತ ಪವರ್ ವಿನೆಗರ್ ಸುಮಾರು ಸರ್ ವಿನೆಗರ್ ಪವರ್ ಬಿಡೋ ಅದಕ್ಕೆ ಒಂದು ಕಟ್ ಮಾಡಿ ಸಾಲ್ ಮಾಡಿ ಕಟ್ ಮಾಡಿ ಪಂಡ ಒಂದು ಎಂಕಲ ದಿನಟ್ಟು 10 ತೆತ್ತಿ ಪಾಡ್ನ ಚಿರ 10 ತೆತ್ತಿ ಪಾಡ್ನ ಇಂಗ್ಲೇ ಡಿಸೈನ್ ತಿಕ್ಕೊಂತಿ ರಡ್ಡು ಅಥವಾ ಮೂಜಿ ಕೆಲವರು ಒಂಜಿ ಕೆಲವರು ತಿಕ್ಕಿದಿನ ಇಜ್ಜಿ ಅಂಚ ಆಜು ತಿಂಗಳು ನಿಂಚು ಭಂಗ ಬರ್ತದೆ ಈ ಕುಡ್ದು ತಯಾರು ಮಾಡಿ ಎಷ್ಟು ಬಣ್ಣ ಬ್ರೌನ್ ಎಗ್ ಬೇಯ್ತದೆ ಹೋಯ್ತದೆ ಊರದನ್ನೇ ಅವರು ಅಂಚೆದಾಲ ಐಟ್ ಪಂಡ ಹಿಂಗೆ ಹೋಲ್ಸೇಲ್ ಉಟ್ಕೊಂಡಾಗ ತಿಕ್ಕಿನ ಹಿಂಗೆ ಬ್ರೌನ್ ಎಗ್ ಪಕ್ಕಂಗೆ ವೈಟ್ ಎಗ್ ಅವಳಿ ರೆಡ್ ಕಲರ್ ತೆತ್ತಿ ತೆತ್ತಿ ಬಿಟ್ಟು ಬೇತೆ ಯೂಸ್ ಮಾಡಿ కొంచెం ఫామ్ షీట్లో ఒక గమ్ ರಕ್ಷಾ ಬಂದೆ ನಾನು ಉರುವಾದೆ ನಾನು ಕೆನರಾ ಹೈಸ್ಕೂಲ್ 9th ಸ್ಟ್ಯಾಂಡರ್ಡ್ ಕಲ್ತ್ಕೊಂಡಿದ್ದೆ ಎಂಕುಲು ಮಂಡೇ ಬರ್ತೀನಿ ಬಂದ ಇತ್ತೆ ಪ್ಲಾಸ್ಟಿಕ್ ಪೂರ ಯೂಸ್ ಮಾಡ್ತಾರೆ ಅಂಚ ಪೇಪರ್ ಓಲ್ಡ್ ನ್ಯೂಸ್ ಪೇಪರ್ ವೇಸ್ಟ್ ಹಾಪಿನೆಲ್ಲ ಒಂದತ್ತು ಐಕೆ ನಾನು ಏನು ಮಾಡ್ತೆ ಮಾತ್ರ ಟೈಮ್ ಇತ್ತು ಜಿ ನಾನು ಸ್ಕೂಲ್ ಹೋಗೋಣದು ಫ್ರೆಂಡ್ಸ್ ಮಾತ್ರ ಹೆಲ್ಪ್ ಮಾಡ್ತೀರಿ ನೀವು ಮಲ್ಪರ ಅಂಚಾನೆ ಬೇಗ ಮಸ್ತ್ ಬಂಗವಾಯ್ತು ಮಲ್ಪರ ಪತ್ತಾದ ಪೂರ ಆನಾಗ ಮಸ್ತ್ ಲೇಟ್ ಆಗ್ತದೆ ಬೊಕ್ಕ ನೈಟ್ ಕುಲ್ದಿತ್ತು ಬೊಕ್ಕ ಟೈಮ್ ಇತ್ತು ಜೊತೆ ಡೇಟ್ ಪೂರ ಮಾಡ್ತಾರೆ ನಾನು ಫಸ್ಟ್ ಬೇರ್ತೇನೆ ಮಾಡ್ಕೊಂಡು ನಿಲ್ಲಿದ್ದೆ ಬೊಕ್ಕಲ ಅವು ಟೈಮ್ ಹೋಗ್ಕೊಂಡು ನಾನು ಟೈಮ್ ಇತ್ತು ಐಕೆ ಏನು ಮಾಡಿದೆ ಬೇಗ ಬೇಗ ಆಯ್ನಾಕಿ ಮಾಡ್ತೀರ ನ್ಯೂಸ್ ಪವರ್ದಲ್ಲಿ ನಾನು 2 ವರ್ಷ ಗುಡ್ ತಗೊಂಡಿದ್ದೆ 2 ವರ್ಷ ಒಕ್ಕ ಕಂಟಿನ್ಯೂ ಮಾಡ್ತಾ ಮಲ್ತು ಬೈದೆ ಇತ್ತೀಚೆಗೆ ಮಾತ್ರ ನೂಲ್ದ ಗುಡ್ದು ಮತ್ತು 25 ಪಿಂಡಿ ನೂಲು ಬೋದು ಮತ್ತು ವೆಹಿಕಲ್ ಗಮ್ ಯೂಸ್ ಮಾಡ್ಬೋದು ಅದೇ ಯೂಟ್ಯೂಬ್ ತುಂಬ ಇತ್ತು ಐಟಿ ವರ್ಷ ಸಾಂಪ್ರದಾಯಿಕ ಮಾಡ್ತೀವಿ ಅದು ತಿಪ್ಪಿದ ಆಧುನಿಕ ಶೆಲ್ ಐಸ್ ಕ್ರೀಮ್ ಗಡ್ಡೆ ಬಾರ್ 25 ಪಿಂಡಿ ಬೋದು ಸ್ಕೂಲ್ ಟ್ರಿಪ್ ಆಯ್ತು ಫ್ರೀ ಟ್ರಾವೆಲ್ ಮಾತಾಯ್ತು ಸ್ಕೂಲ್ ಟ್ರಿಪ್ ವ್ಯಾನ್ ಡ್ರೈವರ್ ಅದು ಫ್ರೀ ಟ್ರಾವೆಲ್ ಮಾತಾಯ್ತು ಈ రోజు ಟಾಪ್ ಫಸ್ಟ್ ಸಿಂಪಲ್ ಬೈಂದು ಪಕ್ಕ ಮಾತು ಐಡಿ ವರ್ಕ್